ಇವರ ಸ್ಮೈಲ್ಗೆ ಫಿದಾ ಆಗದ ಹುಡುಗರೇ ಇಲ್ಲ. ಕನ್ನಡಕ ಹಾಕಿಕೊಂಡು ಇವರು ಕೊಡುವ ಕಿರಿಕ್ ಲುಕ್ಕಿಗೆ ಮುದುಕರಿಂದ ಹಿಡಿದು ಅಂಕಲ್ಗಳು ಕೂಡ ಬೋಲ್ಡ್ ಆಗದವರೇ ಇಲ್ಲ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಕನ್ನಡತಿ ಆದರೂ ಕೂಡ ಕನ್ನಡ ಮಾತನಾಡೋಕೆ ಹಿಂದೆ ಮುಂದೆ ಮಾಡುತ್ತಾರೆ. ಕೆಲವರು ಇವರನ್ನ ಲಕ್ಕಿ ಚಾರ್ಮ್ ಅಂತ ಕರೆದರೆ, ಇನ್ನು ಕೆಲವರು ಇವರನ್ನ ನ್ಯಾಷನಲ್ ಕ್ರಶ್ ಎಂದೇ ಕರೆಯುತ್ತಾರೆ. ಹೌದು, ನಾನು ಯಾರ ಬಗ್ಗೆ ಮಾತನಾಡುತ್ತಿದ್ದೇನೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಾಗಿರಬೇಕು. ಹೌದು, ಅವರೇ ಕಿರಿಕ್ ರಶ್ಮಿಕಾ ಮಂದಣ್ಣ. ಅದು 2017 ಜುಲೈ 5ನೇ ತಾರೀಕು ವಿರಾಜಪೇಟೆಯ ಒಂದು ಭವ್ಯ ರೆಸಾರ್ಟ್ ನಲ್ಲಿ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಜೊತೆ ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ವಿಜೃಂಭಣೆಯಿಂದ ನಡೆಯುತ್ತದೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಇಬ್ಬರು ಹಸೆಮಣೆಯನ್ನ ಏರುತ್ತಾರೆ ಎನ್ನುವ ಮಾತುಗಳು ಆಗಲೇ ಗಾಂಧಿನಗರದಲ್ಲಿ ಹರಿದಾಡಲು ಪ್ರಾರಂಭಿಸಿದ್ದವು. ಇಬ್ಬರು ಜಾಲಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡಿಕೊಂಡು ಮದುವೆಯ ಕನಸನ್ನ ಹನುಮನಿಗೆ ಹೋಗುವ ಜಾಗವನ್ನ ಫಿಕ್ಸ್ ಮಾಡುವ ತವಕದಲ್ಲಿದ್ದರು. ಆದರೆ ಅದೇನಾಯ್ತೋ ಗೊತ್ತಿಲ್ಲ, 2018 ಇವರಿಬ್ಬರ ಪಾಲಿಗೆ ಬ್ಯಾಡ್ ಇಯರ್ ಅಂತಾನೆ ಹೇಳಬಹುದು. ನಿಶ್ಚಿತಾರ್ಥ ನಂತರ ಇಬ್ಬರ ನಡುವೆ ದಿನದಿಂದ ದಿನಕ್ಕೆ ವೈಮನಸ್ಸು ಬೆಳೆಯಲು ಆರಂಭಿಸಿದ್ದವು. ರಶ್ಮಿಕಾಗೆ ಕಿರಿಕ್ ಪಾರ್ಟಿ ಸಕ್ಸಸ್ ನಿಂದ ಒಂದರ ಮೇಲೆ ಒಂದು ಆಫರ್ಗಳು ಬರಲು ಪ್ರಾರಂಭಿಸಿದ್ದವು. ಕನ್ನಡದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಜೊತೆ ಅಂಜನಿ ಪುತ್ರದಲ್ಲಿ ನಟಿಸಿ ಮಿಂಚಿದ್ದ ಈ ಚೆಲುವೆ ಮುಂದೆ ಗಣೇಶ್ ಅಭಿನಯದ ಚಮಕ್ ಚಿತ್ರದಲ್ಲಿ ಕೂಡ ಕಾಣಿಸಿಕೊಳ್ಳುತ್ತಾರೆ. ಇದೇ ಸಮಯದಲ್ಲಿ ನೋಡಿ ರಶ್ಮಿಕಾ ಮಂದಣ್ಣಂಗೆ ತೆಲುಗಿನಿಂದ ಕೂಡ ಆಫರ್ ಬರಲು ಪ್ರಾರಂಭಿಸಿದ್ದವು. ಇದೇ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ರಶ್ಮಿಕಾ ಮಂದಣ್ಣ ಮಧ್ಯೆ ಬಿರುಕು ಭಿನ್ನಾಭಿಪ್ರಾಯಗಳು ಹುಟ್ಟಲು ಪ್ರಾರಂಭಿಸಿದ್ದವು. ಈ ನಿಶ್ಚಿತಾರ್ಥ ಆದಾಗ ರಶ್ಮಿಕಾ ಮಂದಣ್ಣಗೆ ಕೇವಲ 20 ವರ್ಷ ಮಾತ್ರ. ಹಾಗೆಯೇ ರಕ್ಷಿತ್ ಶೆಟ್ಟಿಗೆ ಆಗ 34 ವರ್ಷ. ಇಬ್ಬರ ನಡುವೆ ಬರೋಬ್ಬರಿ 14 ವರ್ಷ ವ್ಯತ್ಯಾಸ ಇತ್ತು. ಇಬ್ಬರ ಮಧ್ಯೆ ಅಭಿರುಚಿಗಳು, ಯೋಜನೆಗಳ ಮಧ್ಯೆ ಅಜಗಜಾಂತರ ವ್ಯತ್ಯಾಸ ಇತ್ತು. ಇದೇ ಕಾರಣ ಏನೋ ಗೊತ್ತಿಲ್ಲ, ಒಂದು ದಿನ ಬೆಂಗಳೂರಿನಲ್ಲಿ ಇಬ್ಬರ ಮಧ್ಯೆ ಭಾರಿ ಜಗಳವಾಗಿ ಈ ಭಾವಿ ದಂಪತಿಗಳ ಜೋಡಿ ಸೆಪ್ಟೆಂಬರ್ 2018ರಲ್ಲಿ ಇಬ್ಬರ ಮಧ್ಯೆ ಆಗಿದ್ದ ಎಂಗೇಜ್ಮೆಂಟ್ ಮುರಿದು ಬೀಳುತ್ತದೆ. ಕೆಲವರು ಹೇಳುವ ಪ್ರಕಾರ ರಕ್ಷಿತ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಬೇರೆ ನಟರೊಂದಿಗೆ ನಟಿಸಬಾರದು ಅಂತ ತಾಕೀತು ಮಾಡಿದ್ದರು ಅಂತ ಹೇಳಲಾಗುತ್ತದೆ. ಇನ್ನು ಕೆಲವರ ಪ್ರಕಾರ ರಶ್ಮಿಕಾ ಮಂದಣ್ಣ ಏಳಿಗೆಯನ್ನ ರಕ್ಷಿತ್ ಶೆಟ್ಟಿ ಸಹಿಸಲು ಸಾಧ್ಯವಾಗಿಲ್ಲ ಅನ್ನುವ ಗಾಸಿಪ್ ಕೂಡ ಹರಿದಾಡಿತ್ತು. ಆದ್ರೆ ಇದನ್ನ ರಶ್ಮಿಕಾ ಮಂದಣ್ಣ ತಳ್ಳಿ ಹಾಕಿದ್ದರು. ರಶ್ಮಿಕಾ ಮಂದಣ್ಣ ಚಿತ್ರರಂಗದಲ್ಲಿ ಇನ್ನಷ್ಟು ಹೆಸರನ್ನ ಗಳಿಸಬೇಕನ್ನುವ ಉದ್ದೇಶ ಮಾತ್ರ ಇತ್ತು. ಹೀಗಂತ ಒಂದು ಸಂದರ್ಶನದಲ್ಲಿ ರಶ್ಮಿಕಾ ಮಂದಣ್ಣ ಅವರೇ ಹೇಳಿಕೊಂಡಿದ್ದಾರೆ. ರಕ್ಷಿತ್ ಶೆಟ್ಟಿಯೇ ಅವರ ಮೊದಲ ಕ್ರಶ್, ರಕ್ಷಿತ್ ಶೆಟ್ಟಿ ಅಂದ್ರೆ ತನಗೆ ಪ್ರಾಣ ಅಂತ ಕೂಡ ಹೇಳಿಕೊಂಡಿದ್ದರು. ಆದರೆ ಬದುಕಿದ್ದಾಗಲೇ ತನ್ನ ಪ್ರಾಣವನ್ನ ಕಣ್ಣಾರೆ ಕಳೆದುಕೊಂಡೆ ಅಂತ ಆ ಒಂದು ನೋವು ಅನುಭವಿಸಿದ್ರು ಅಂತ ಕೆಲವು ಅವರ ಕ್ಲೋಸ್ ಫ್ರೆಂಡ್ಸ್ ಗಳು ಕೂಡ ಹೇಳಿಕೊಂಡಿದ್ದಾರೆ. ಆದ್ರೆ ಇವರಿಬ್ಬರ ನಿಶ್ಚಿತಾರ್ಥ ಮುರಿದು ಬಿದ್ದ ನಂತರ ನಾನೊಂದು ತೀರಾ ನೀನೊಂದು ತೀರಾ ಅನ್ನುವ ಹಾಗೆ ಬೇರೆ ಬೇರೆ ದಾರಿಯನ್ನ ಇಬ್ಬರು ಹಿಡಿದಿದ್ದರು. ಒಂದು ಕಡೆ ರಕ್ಷಿತ್ ಶೆಟ್ಟಿ ತಮ್ಮ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದರೆ, ರಶ್ಮಿಕಾ ಮಂದಣ್ಣ ತೆಲುಗು, ತಮಿಳು, ಹಿಂದಿ ಚಿತ್ರದಲ್ಲೂ ಕೂಡ ಮಿಂಚಲು ಪ್ರಾರಂಭಿಸಿದ್ದರು. ರಶ್ಮಿಕಾ ಮಂದಣ್ಣ ಹುಟ್ಟಿದ್ದು 1996 ಏಪ್ರಿಲ್ 5ರಂದು ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ. ಇವರ ತಂದೆ ಮದನ್ ಮಂದಣ್ಣ, ತಾಯಿ ಸುಮನ್ ಮಂದಣ್ಣ. ಇವರದು ಒಂದು ಕೊಡವ ಕುಟುಂಬ. ಚಿಕ್ಕಂದಿನಿಂದಾಗಲೂ ರಶ್ಮಿಕಾ ಮಂದಣ್ಣ ಡಾನ್ಸ್ ಅಂದ್ರೆ ತುಂಬಾನೇ ಇಷ್ಟ. ಇವರಿಗೆ ಋತಿಕ್ ರೋಷನ್ ಅಂದ್ರೆ ಪಂಚ ಪ್ರಾಣವಂತೆ. ಒಂದು ಮಾಹಿತಿಯ ಪ್ರಕಾರ ಕೇವಲ 4 ವರ್ಷ ಇದ್ದಾಗಲೇ ರಶ್ಮಿಕಾ ಮಂದಣ್ಣಗೆ ಋತಿಕ್ ರೋಷನ್ ಮೇಲೆ ಕ್ರಶ್ ಆಗಿತ್ತು ಅಂತ ಅವರ ತಂದೆ ತಾಯಿಯೇ ಹೇಳುತ್ತಾರೆ. ಯಾವಾಗಲೂ ತನ್ನ ಪುಸ್ತಕಗಳಲ್ಲಿ ಋತಿಕ್ ರೋಷನ್ ಫೋಟೋಗಳನ್ನೇ ಅವರು ಗುಟ್ಟಾಗಿ ಇಟ್ಟುಕೊಳ್ಳುತ್ತಿದ್ದರಂತೆ. ಮುಂದೆ ರಶ್ಮಿಕಾ ಮಂದಣ್ಣ ಕೂರ್ಗ್ ಪಬ್ಲಿಕ್ ಸ್ಕೂಲ್ ನಲ್ಲಿ ಆರಂಭಿಕ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಮಾಡುತ್ತಾರೆ. ಅಲ್ಲಿ ಅವರು ತಮ್ಮ 10ನೇ ತರಗತಿಯನ್ನ ಮುಗಿಸುತ್ತಾರೆ. ತದನಂತರ ಅವರ ತಂದೆ ತಾಯಿ ರಶ್ಮಿಕಾಳನ್ನ ಮೈಸೂರಿನ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಪದವಿ ಪೂರ್ವ ಶಿಕ್ಷಣಕ್ಕೆ ಸೇರಿಸುತ್ತಾರೆ. ಅಲ್ಲಿಯೇ ಹಾಸ್ಟೆಲ್ ನಲ್ಲಿ ಉಳಿದ ಅವರು PUC ಮುಗಿಸುತ್ತಾರೆ. ಇದೇ ಸಮಯದಲ್ಲಿ ರಶ್ಮಿಕಾ ಮಂದಣ್ಣಗೆ ಹಲವಾರು ಹುಡುಗರು ಪ್ರಪೋಸ್ ಕೂಡ ಮಾಡಿದ್ದರಂತೆ. ಒಂದು ಮಾಹಿತಿಯ ಪ್ರಕಾರ PUCಯಲ್ಲಿ ಇದ್ದಾಗಲೇ ರಶ್ಮಿಕಾ ಮಂದಣ್ಣ ಸಲುವಾಗಿ ಇಬ್ಬರು ಹುಡುಗರು ಹೊಡೆದಾಡಿ ಆ ಒಂದು ಕೇಸು ಮೈಸೂರು ಪೊಲೀಸ್ ಠಾಣೆವರೆಗೂ ಹೋಗಿದ್ದುಂಟು. ಆದ್ರೆ ವಿಚಿತ್ರ ಏನಂದ್ರೆ ಈ ವಿಷಯ ಖುದ್ದು ರಶ್ಮಿಕಾ ಮಂದಣ್ಣ ಅವರಿಗೆ ಗೊತ್ತಿರಲಿಲ್ಲವಂತೆ. ಹೌದು, ಇಂತಹ ಕೇಸುಗಳು ನಾವು ನೀವು ಕೇಳುತ್ತಾನೆ ಇರುತ್ತೇವೆ. ಇಬ್ಬರು ಹುಡುಗರು ಹೊಡೆದಾಡಿ ಪ್ರಾಣವನ್ನ ಕಳೆದುಕೊಳ್ಳಲು ಮುಂದಾಗುತ್ತಾರೆ. ಆದ್ರೆ ಅವರು ಯಾರ ಸಲುವಾಗಿ, ಯಾವ ಹುಡುಗಿಯ ಸಲುವಾಗಿ ಆ ಇಬ್ಬರು ಹುಡುಗರು ಹೊಡೆದಾಡಿಕೊಂಡಿದ್ರು ಅನ್ನೋದು ಆ ಹುಡುಗಿಗೆ ಗೊತ್ತಿರುವುದಿಲ್ಲ. PUC ಮುಗಿಸಿದ ನಂತರ ರಶ್ಮಿಕಾ ಮಂದಣ್ಣ ಬಂದಿದ್ದೇ ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ. ಇದಕ್ಕೆ 2 ಕಾರಣ ಇತ್ತು. ಒಂದು ಓದುವುದು, ಇನ್ನೊಂದು ಮಾಡೆಲಿಂಗ್ ಮಾಡಲು. ಅವರು ಸೇರಿದ್ದು MS ರಾಮಯ್ಯ
ಕಾಲೇಜ್ ಆಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಮರ್ಸ್ ನಲ್ಲಿ. ಇಲ್ಲಿ ಅವರು ಸೈಕಾಲಜಿ ಇನ್ ಜರ್ನಲಿಸಂ ಮತ್ತು ಇಂಗ್ಲಿಷ್ ಸಾಹಿತ್ಯದಲ್ಲಿ ಪದವಿಯನ್ನು ಕೂಡ ಪಡೆಯುತ್ತಾರೆ. ರಶ್ಮಿಕಾ ಮಂದಣ್ಣ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್ ಬಂದಿದ್ದೇ ಅವರು ಡಿಗ್ರಿ ಮಾಡುವ ಸಂದರ್ಭದಲ್ಲಿ. ಓದುವುದರಲ್ಲೂ ತುಂಬಾ ಮುಂದೆ ಇದ್ದ ರಶ್ಮಿಕಾಗೆ ಮಾಡೆಲಿಂಗ್ ಅಂದ್ರೆ ಪಂಚಪ್ರಾಣ. ಹಾಗೆಯೇ ಅವರಿಗೆ ಏನಾದರೂ ಮಾಡಿ ಸಿನಿಮಾದಲ್ಲಿ ನಟಿಸಬೇಕೆಂದು ಮೊದಲಿನಿಂದಲೇ ಆಸೆ ಇತ್ತು. ಅದರಲ್ಲೂ ಹಿಂದಿ ಕನ್ನಡ ಹಾಡುಗಳಿಗೆ ಕುಣಿಯುವುದಂತೂ ಮೊದಲಿನಿಂದಲೇ ಇತ್ತು. ಕಾಲೇಜ್ನಲ್ಲಿ ಇರುವಾಗ ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಅಂದ್ರೆ 2014ರಲ್ಲಿ ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಆಫ್ ಬೆಂಗಳೂರು ಕಾಂಪಿಟೇಷನ್ ನಲ್ಲಿ ರಶ್ಮಿಕಾ ಮಂದಣ್ಣ ತಮ್ಮ ಕಾಲೇಜ್ ಪರವಾಗಿ ಭಾಗವಹಿಸುತ್ತಾರೆ. ಹಾಗೂ ಅದೇ ವರ್ಷ ಅವರು ಆ ಒಂದು ಅತ್ಯುತ್ತಮ ಫ್ರೆಶ್ ಫೇಸ್ ಪ್ರಶಸ್ತಿಯನ್ನು ಕೂಡ ಗಿಟ್ಟಿಸಿಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಮುಂದೆ ಅವರು ನ್ಯಾಷನಲ್ ಲೆವೆಲ್ಗೂ ಕೂಡ ಕ್ಲೀನ್ ಅಂಡ್ ಕ್ಲಿಯರ್ ಫ್ರೆಶ್ ಫೇಸ್ ಆಫ್ ಇಂಡಿಯಾದಲ್ಲೂ ಭಾಗವಹಿಸಿ ಅದರಲ್ಲೂ ಕೂಡ ವಿಜಯಿಯಾಗುತ್ತಾರೆ. ಇದೇ ಸಮಯದಲ್ಲಿ ನೋಡಿ ರಕ್ಷಿತ್ ಶೆಟ್ಟಿ ಹಾಗೂ ಅವರ ನಿರ್ಮಾಪಕರಿಗೆ ಫೇಸ್ಬುಕ್ ಮೂಲಕ ರಶ್ಮಿಕಾ ಮಂದಣ್ಣ ಫೋಟೋ ಸಿಗುತ್ತದೆ. ಅವರು ಅದೇ ಸಮಯದಲ್ಲಿ ಕಿರಿಕ್ ಪಾರ್ಟಿ ಚಿತ್ರಕ್ಕಾಗಿ ನಾಯಕ ನಟಿಯನ್ನ ಹುಡುಕಾಟ ಮಾಡುತ್ತಿದ್ದರು. ಆಗ ಅವರ ಕಣ್ಣಿಗೆ ಬಿದ್ದಿದ್ದೇ ರಶ್ಮಿಕಾ ಮಂದಣ್ಣ ಅನ್ನುವ ಚಲುವೆ. ಹೀಗೆ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಸಾನ್ವಿ ಜೋಸೆಫ್ ಪಾತ್ರದಲ್ಲಿ ಕಾಣಿಸಿಕೊಂಡ ಈ ಲವ್ ಸ್ಟೋರಿಯಲ್ಲಿ ರಕ್ಷಿತ್ ಶೆಟ್ಟಿ ಜೊತೆಗೇನೆ ಅವರಿಗೆ ಲವ್ ಕೂಡ ಆಗಿ ಹೋಗಿತ್ತು. ಇದೇ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮಂದಣ್ಣ ಇಬ್ಬರ ನಡುವೆ ಪ್ರೀತಿ ಹುಟ್ಟಿಕೊಂಡಿದ್ದು. ಸಿನಿಮಾ ಶೂಟಿಂಗ್ ಮಾಡುವಾಗಲೇ ರೊಮ್ಯಾಂಟಿಕ್ ಸೀನ್ ಮಾಡುವಾಗಲೇ ಅದೇನಾಯ್ತೋ ಗೊತ್ತಿಲ್ಲ. ಅದು ಯಾವ ಕೆಮಿಸ್ಟ್ರಿನೋ ಫಿಸಿಕ್ಸೋ ಬಯಾಲಜಿಯೋ ಗೊತ್ತಿಲ್ಲ. ಇಬ್ಬರ ನಡುವೆ ಒಂದು ತರ ರೊಮ್ಯಾನ್ಸ್ ಪ್ರಾರಂಭವಾಗಿ ಹೋಗಿತ್ತು. ಶೂಟಿಂಗ್ ಮುಗಿದ ತಕ್ಷಣ ಸಾಯಂಕಾಲ ಒಬ್ಬರನ್ನೊಬ್ಬರು ಭೇಟಿಯಾಗುತ್ತಿದ್ದರು. ಆಗಲೇ ಅವರು ಶೂಟಿಂಗ್ ಮಾಡುತ್ತಾನೆ ಡೇಟಿಂಗ್ ಅನ್ನು ಕೂಡ ಪ್ರಾರಂಭಿಸಿದ್ದು ಅನ್ನುತ್ತಾರೆ ಆ ಸಿನಿಮಾದ ಕ್ರೂ ಕೂಡ. ರಶ್ಮಿಕಾ ಮಂದಣ್ಣಗೆ ಮಾಧುರಿ ದೀಕ್ಷಿತ್ ಹಾಗೂ ಶ್ರೀದೇವಿ ಅಂದರೆ ಪಂಚ ಪ್ರಾಣವಂತೆ. ಪ್ರತಿಯೊಂದು ಸಿನಿಮಾದಲ್ಲೂ ಅವರಂತೆ ನಟಿಸಲು ಅವರು ಪ್ರಯತ್ನ ಮಾಡುತ್ತಾರಂತೆ. ಮುಂದೆ ಕಿರಿಕ್ ಪಾರ್ಟಿ ಚಿತ್ರದ ಅದ್ಭುತ ಅಭಿನಯಕ್ಕಾಗಿ ರಶ್ಮಿಕಾ ಮಂದಣ್ಣಗೆ ಸೈಮಾ ಅವಾರ್ಡ್ ಬೆಸ್ಟ್ ಆಕ್ಟ್ರೆಸ್ ಫಾರ್ ಡೆಬ್ಯೂ ಪ್ರಶಸ್ತಿ ಕೂಡ ಸಿಗುತ್ತದೆ. ಈ ಚಿತ್ರದ ಯಶಸ್ಸಿನ ನಂತರ ರಶ್ಮಿಕಾ ಮಂದಣ್ಣ ಯಾವತ್ತೂ ಹಿಂದಿರುಗಿ ನೋಡಲೇ ಇಲ್ಲ. ಕನ್ನಡ ಅಲ್ಲದೆ ತೆಲುಗು ತಮಿಳು ಬಾಲಿವುಡ್ ನಲ್ಲಿ ಬ್ಯುಸಿಯಾಗಲು ಪ್ರಾರಂಭಿಸುತ್ತಾರೆ. ಇವರು ಮುಟ್ಟಿದ ಸಿನಿಮಾಗಳೆಲ್ಲವೂ ಸೂಪರ್ ಹಿಟ್ ಆಗಲು ಪ್ರಾರಂಭಿಸಿದ್ದವು. ಹೀಗಾಗಿ ಇವರನ್ನ ಗೋಲ್ಡನ್ ಲೆಗ್ ಅಂತಾನೆ ಕೆಲವು ನಿರ್ಮಾಪಕರು ಕರೆಯುತ್ತಾರೆ. ಹೀಗಾಗಿ ಒಂದರ ಹಿಂದೆ ಒಂದು ಸಿನಿಮಾಗಳು ಸೂಪರ್ ಹಿಟ್ ಆಗಲು ಪ್ರಾರಂಭಿಸಿದ್ದವು. ತೆಲುಗಿನಲ್ಲಿ ಪುಷ್ಪ 1 ಹಾಗೂ ಪುಷ್ಪ 2 ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ದವು. ಹಿಂದಿಯಲ್ಲಿ ಅನಿಮಲ್ ಮತ್ತು ಛಾವಾ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಸಕ್ಸಸ್ ಆಗಿದ್ದವು. ಹೀಗಾಗಿ ರಶ್ಮಿಕಾ ಮಂದಣ್ಣ ಡಿಮ್ಯಾಂಡ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗುತ್ತಾನೆ ಹೋಗುತ್ತದೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಯಾವುದೇ ಒಂದು ಸಂದರ್ಶನ ಮಾಡಿದರೂ ಅವರು ಕನ್ನಡವನ್ನು ಬಿಟ್ಟು ಬೇರೆ ಯಾವ ಭಾಷೆಯನ್ನ ಕೂಡ ಮಾತನಾಡುತ್ತಿರುವುದಿಲ್ಲ. ಇದು ಕನ್ನಡಿಗರಿಗೆ ಅವಮಾನ ಮಾಡದಂತೆ ಇತ್ತು. ಹೀಗಾಗಿ ಅವರನ್ನ ಹೆಚ್ಚಾಗಿ ಜನರು ಟ್ರೋಲ್ ಮಾಡಲು ಪ್ರಾರಂಭಿಸುತ್ತಾರೆ. ಕೆಲವರು ಹೇಳುವ ಪ್ರಕಾರ ಇವರೇ ರಕ್ಷಿತ್ ಶೆಟ್ಟಿಗೆ ಮೋಸ ಮಾಡಿದ್ದು, ಇನ್ನು ಕೆಲವರು ಇವರಿಗೆ ಅತಿಯಾದ ಅಹಂಕಾರ ಅಂತ ಕೂಡ ಕರೆಯುತ್ತಾರೆ. ತೆಲುಗು ಸಿನಿಮಾದಲ್ಲಿ ನಟಿಸುವಾಗ ಇವರಿಗೆ ಸೂಪರ್ ಸ್ಟಾರ್ ವಿಜಯ್ ದೇವರಕೊಂಡ ಅವರ ಜೊತೆ ಪ್ರೀತಿ ಉಂಟಾಗಿತ್ತು ಎಂದು ಕೂಡ ಹೇಳುತ್ತಾರೆ. ಇವರ ಮಧ್ಯೆ ಲವ್ ಸ್ಟೋರಿ ಕೂಡ ಪ್ರಾರಂಭವಾಗಿತ್ತು. ಇನ್ನೇನು ಇಬ್ಬರು ಮದುವೆ ಆಗುತ್ತಾರೆ ಅನ್ನುವ ಮಾತುಗಳು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹರಿದಾಡಿದ್ದವು. ಆದರೆ ಇದು ಕೂಡ ಕೇವಲ ಗಾಸಿಪ್ ಆಗಿ ಉಳಿದಿತ್ತು. ಇದೇ ಕಾರಣ ಹಲವಾರು ಜನರು ಇವರನ್ನ ಗಾಸಿಪ್ ಕ್ವೀನ್ ಎಂದೇ ಕರೆಯುತ್ತಾರೆ. ಹೌದು ಸ್ನೇಹಿತರೆ, ಈ ಕಿರಿಕ್ ಪಾರ್ಟಿ ಕಿರಿಕ್ ರಶ್ಮಿಕಾ ಮಂದಣ್ಣ ಜೀವನದಲ್ಲಿ ಹಲವಾರು ಕಿರಿಕ್ಗಳನ್ನೇ ಮಾಡಿಕೊಂಡು ಮುಂದೆ ಸಾಗುತ್ತಿದ್ದಂತೂ ನಿಜವಾದ ಮಾತು. ಆದ್ರೆ ಇವರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳು ತುಂಬಾನೇ ಇವೆ. ಅವುಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಪ್ರಸ್ತುತಪಡಿಸ್ತೀನಿ.